ವಿಧಾನಸಭಾ ಚುನಾವಣಾ ಪೂರ್ವ ಸಿದ್ಧತೆಗಾಗಿ ನಗರದ ಮೇರಿ ಹಿಲ್ನಲ್ಲಿರುವ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿಯಲ್ಲಿ 14 ಘಟಕಾಧಿಕಾರಿಗಳ ಸಭೆ ನಡೆಯಿತು. ಇನ್ನು ಸಭೆಯನ್ನ ಜಿಲ್ಲಾ ಹೆಚ್ಚುವರಿ ಎಸ್ಪಿ ಸಜಿತ್ ಜಿಕೆ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯ ಭಾಗವಾಗಿದ್ದಾರೆ, ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಗೃಹ ರಕ್ಷಕ ದಳದವರು ಪೊಲೀಸ್ ಇಲಾಖೆಯ ಒಂದು ಭಾಗನೇ ಆಗಿಬಿಟ್ಟಿದೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಗೃಹ ರಕ್ಷಕ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಡೇ ಡ್ಯೂಟಿ ಇರ್ಬೋದು, ನೈಟ್ ಡ್ಯೂಟಿ ಇರ್ಬೋದು, ಯಾವುದೇ ಲಾ ಅಂಡ್ ಆರ್ಡರ್ ಇರ್ಬೋದು, ಕ್ರೈಮ್ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಬಹಳ ಒಂದು ಉತ್ತಮವಾದ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿಯಿಂದ ನಾವು ಠಾಣೆಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಕರೆದು ಕೇಳ್ತೀವಿ, ಬಹಳ ಖುಷಿಯಾಗಿ, ಸರ್ಕಲ್ ಅಲ್ಲಿ ನಿಂತಿದ್ರಲ್ಲ ಯಾರಪ್ಪ ಅವರು ಸಿಬ್ಬಂದಿ ಅಂತ. ಏಕೆ ಅಂತ ಹೇಳಿದ್ರೆ, ನಾವು ಓದೋದಾಗೆಲ್ಲ ಒಬ್ಬ ವ್ಯಕ್ತಿ ಅದೇ ಸರ್ಕಲ್ ನಲ್ಲಿ ನಿಂತು ಕೆಲಸ ಮಾಡ್ತಾ ಇರ್ತಾನೆ. ನಾವು ಅವರ ಕೆಲಸ ಬಹಳ ಇಷ್ಟ ಆಗಿ ಕೇಳ್ತೀವಿ. ಅದು ಪಾಯಿಂಟ್ ಡ್ಯೂಟಿ ಇರ್ಬೋದು, ಟ್ರಾಫಿಕ್ ಡ್ಯೂಟಿ ಇರ್ಬೋದು, ಯಾರು ಒಂದು ಸಿಬ್ಬಂದಿ ಯಾರು, ಆಗ ಅವರು TSA ಹೇಳ್ತಾರೆ, ಸರ್ ಹೋಮ್ ಗಾರ್ಡ್ ಸರ್. ನಮಗೆ ನಿಜವಾಗ್ಲೂ ನಮಗೆ ಮನಸ್ಸಿಗೆ ಖುಷಿ ಆಗುತ್ತೆ. ಇನ್ನು ಜಿಲ್ಲಾ ಗೃಹ ರಕ್ಷಕ ದಳ ಸಮಾದೇಶರಾದ ಡಾಕ್ಟರ್ ಮುರಳಿ ಮೋಹನ್ ಚೂತಾರು ಮಾತನಾಡಿ, 369 ಮಂದಿ ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. 800 ಮಂದಿ ಚುನಾವಣಾ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಸತತವಾಗಿ ದಾಖಲೆ 7 ಬಾರಿ ನಾವು ನೇಮಕಾತಿ ಮಾಡಿಕೊಂಡು 854 ಹೊಸ ಗೃಹ ರಕ್ಷಕರನ್ನ ನಾವು ಇಲಾಖೆಗೆ ಸೇರಿಸಿಕೊಂಡ್ವಿ. ಅದರಲ್ಲಿ 700 ಮಂದಿಗೆ ಸಿ ಫಾರ್ಮ್, ಒಬ್ಬ ಗೃಹ ರಕ್ಷಕ ಇಲಾಖೆಗೆ ಸೇರುವಾಗ ನಾವು ಅವರಿಗೆ ಸಿ ಫಾರ್ಮ್ ಅಂತ ಕೊಡ್ತೇವೆ. ಸಿ ಫಾರ್ಮ್ ಕೊಟ್ಟರೆ ಅಧಿಕೃತವಾಗಿ ಅವರು ನಮ್ಮ ಗೃಹ ರಕ್ಷಕ ಇಲಾಖೆಗೆ ಸೇರಿಕೊಳ್ಳುವಂಥದ್ದು. ಸೊ 700 ಜನರ ಹೊಸ ರಕ್ತವನ್ನು ನಾವು, ಹೊಸ ಯುವಕರನ್ನು ನಮ್ಮ ಗೃಹ ರಕ್ಷಕ ಇಲಾಖೆಗೆ ಸೇರಿಸಿಕೊಂಡಿದ್ದೇವೆ. ಸಾಮಾನ್ಯವಾಗಿ ಗೃಹ ರಕ್ಷಕರ ಬಗ್ಗೆ ಒಂದು ರೀತಿಯ ಅಸಡ್ಡೆ ಇರ್ತದೆ ಜನರಲ್ಲಿ. ಯಾಕೆಂದರೆ 4ನೇ ಕ್ಲಾಸ್ ಪಾಸ್ ಆದರೆ ಸಾಕು ಅಂತ ಹೇಳುವ ಒಂದು ಭಾವನೆ ಇತ್ತು. ಆದರೆ ನಾವು ಈ ಬಾರಿ ತೆಗೆದುಕೊಂಡಂತಹ 884ರಲ್ಲಿ ಹೆಚ್ಚಿನವರು ಗ್ರ್ಯಾಜುಯೇಟ್ಸ್. ಸೊ ಇದು ನಮ್ಮ ಸಮಾಜದ ಕನ್ನಡಿಯಾಗಿ ನಾವು ರಿಫ್ಲೆಕ್ಟ್ ಆಗ್ತದೆ. ಈ ವೇಳೆ ಡೆಪ್ಯೂಟಿ ಗೃಹ ರಕ್ಷಕ ದಳ ರಮೇಶ್, ಉಷಾ, ಅನಿತಾ ಇನ್ನಿತರರು ಹಾಜರಿದ್ದರು.